ನಗರದ ಗೋನಡ್ಕದಲ್ಲಿ ಮಾರ್ಚ್ 21ರಂದು ಎಂದಿನಂತೆ ಕಾಲಾವಧಿ ಜಾತ್ರೋತ್ಸವ ನಡೆದಿತ್ತು. ಆದರೆ ಈ ಬಾರಿ 12 ಕೊರಗಜ್ಜ ದೈವದ ನೇಮ ನಡೆಸಲು ಆಡಳಿತ ಸಮಿತಿ ನಿರ್ಧಾರ ಮಾಡಿತ್ತು. ಅದರಂತೆ 11 ಹರಕೆ ಮತ್ತು 1 ಮಾಮೂಲಿ ಕೋಲ ನಡೆಸಲು ಎಲ್ಲ ಸಿದ್ಧತೆ ನಡೆಸಿದ್ರು. 12 ದೈವಗಳಿಗೆ ಬೇಕಾಗುವ ಗಂಟೆ ಹಾಗೂ ಇನ್ನಿತರ ಪರಿಕರ ಸಿದ್ಧಪಡಿಸಿದ್ರು. ಅದರಂತೆ ಎಲ್ಲವೂ 12 ದೈವದ ಕೋಲ ಸಿದ್ಧತೆಯಾಗಿತ್ತು. ಆದರೆ ದೈವ ನಡೆಯುತ್ತಿದ್ದ ಸಂದರ್ಭದಲ್ಲಿ ಅಲ್ಲಿದ್ದ ಹಲವು ಮಂದಿಗೆ 13 ದೈವಗಳು ಗೋಚರವಾಗತೊಡಗಿತ್ತು. ಆದರೆ ಆಡಳಿತ ಮಂಡಳಿಯವರಿಗೆ ಇದರ ಅರಿವಾಗಿರಲಿಲ್ಲ. ಅಲ್ಲಿದ್ದವರ ಮೊಬೈಲ್ ಫೋನ್ಗಳಲ್ಲಿ ವಿಡಿಯೋ ಸಂಗ್ರಹಿಸಿದ ನಂತರ ಅಲ್ಲಿಯೂ 13 ದೈವಗಳು ಕಾಣತೊಡಗಿತ್ತು. ದೈವ ನರ್ತನಕ್ಕೆ ಬಂದವರು ಒಟ್ಟು 15 ಮಂದಿ. ಅದರಲ್ಲಿ ಒಬ್ಬರು ಅದೇ ದಿವಸ ಉಳಿದವರನ್ನ ಬಿಟ್ಟು ಅವರ ವಾಹನ ತೆಗೆದುಕೊಂಡು ಹೋಗಿದ್ದಾರೆ. ಉಳಿದ 12 ಮಂದಿ ದೈವ ನರ್ತಕರು, ಇಬ್ಬರು ಇತರರು. ಆದರೆ ದೈವ ನರ್ತನದ ವೇಳೆ 13 ಹೇಗಾಯಿತು ಎನ್ನುವುದು ಸ್ಥಳೀಯರ ಕುತೂಹಲ. ಇದೀಗ ಪ್ರಶ್ನಾ ಚಿಂತನೆಯಲ್ಲಿ ಇದು ಕೊರಗಜ್ಜ ದೈವದ ಪವಾಡ ಎಂದು ಜ್ಯೋತಿಷ್ಯರು ತಿಳಿಸಿದ್ದಾರೆ ಎನ್ನುತ್ತಾರೆ ಆಡಳಿತ ಮಂಡಳಿಯವರು. 12 ಕೊರಗಜ್ಜ ಅವಡನೆಗಳನ್ನು ತೀರ್ಮಾನ ಮಾಡ್ತಿತ್ತು ಅಂತೇನೆ ಮಾಂತದಿಕ್ಕೆ ಪೂತಿಗೆ 12 ತವೇಂಕಲ ಸಾಮಾನು ಪೂರ ಅವು ಕಾಣುತ್ತದೆ ಪೂರ್ತಿ ಮುಳುತುಣಾಗ ಏನು ಕೌಂಟ್ ಹೊಡೆದು ಅಲ್ಲೇ ಬರೆ ಹೊಂತಿಪ್ಪನಾಗ ಕೊರಗಜ್ಜೆ ಬರ್ತದೆ ಎದುರು ಹೊಂತದ್ದು ಒಂಜಿ ಸುತ್ತು ಬಂದಾಗ ಎಂಕಳಿಗೆ 13 ತೋಜಿ ಉಂಟು ಏನು ಕೌಂಟ್ ಹೊಟ್ಟು ಇತ್ತಿನಾಟಲ್ಲಿ ಎತ್ತದ ಬಂಡೆ ಸಂಗತಿ ಇಂಚೆ ಆವಂತುಂಡು 13 ಕೊರಗಜ್ಜೆ ತೋಜೊಂದುಂಡು ಅಪ್ಪಗ ತೋಜೊಂದು ನೋನಾಗ 6 ಒಂಜಿ ಐನ ಲೆಕ್ಕ ಮಾಡ್ಬಂತೆ 6 ಸೀದ ಪೋಯಿರು ಅಂಚಿಗೆ ಅವು ಪಂಟೆ ಎಂಕ್ಲೆಗೆ ಒಂಜಿ ಪಂಪುಣಂಚಿನ ಒಂಜಿ ಇಂದು ಅಲ್ಲ ಕೇನೋಡು ಬಂಡದ ಬತ್ತನಗಳೆಲ್ಲ ಕೂಡ ಅಲ್ಲಿ ಕೇಳಂಚಿನ ಅಂದಿಚ್ಚಿ ಎಂಕ್ಲ ಮುಕ್ತೇಶ್ವರನ್ ಲೆಪ್ಪನಗಳ ಕೌಂಟರ್ ತಡೆ ಬತ್ತಿಗೇರಾರು 6ನ ಅದಕ್ಕೆ ಇತ್ತೇರು ಎಂಚಲ್ಲಿ ಇತ್ತು ಐನೊಂಜಿ ಕೇನೋಡು ಅನ್ಪಣಂಚಿನಂದು ಏರೆಗ್ಲ ಬತ್ತಿದ್ದು ತುಯಿನಗ್ಲು ಕೇನೋಡೊಂದು ಬಂಡದ್ದು ಫೋನ್ ಅನ್ಪಡು ಅನ್ಪಣ ವಿಷಯ ಇತ್ತಿಲ್ಲ ಆಗಲೇ ಫೋನ್ ಹೊಲ್ಟೆ ಎಲ್ಲ ಆತಿದ್ದು ಅಂಚಿನ ಒಂಜಿ ಘಟನೆ ಮೂಡು ನಡ್ತಂಡು 3-10-40 ವರ್ಷ ಹೊಟ್ಟು ಇದೆ ಅವಸ ನಾವೊಂದು ನಾನೊಂಜಿ ಜೀರ್ಣೋದ್ಧಾರ ಉಳಿದಿಲ್ಲ ಅವಡು ಅಂಚನೆ ನಾನು ದುಂಬುಗು ಈಡೆ ಬರ್ಪಣ ಭಕ್ತಿರ್ಲ ಮಾಂತರಿಲ್ಲ ಸುಖ ಶಾಂತಿ ಸಮೃದ್ಧಿನ ಹೊರತು ಈ ಕೊರಗಜ್ಜಿ ಆಯುಷ ಆರೋಗ್ಯ ಬಗ್ಗೆ ಹೊರತು ಎಂಕಳ ಕಮ್ಯುನಿಟಿ ಇತ್ತನಗಳೇನು ಒಂಜೇ ರೀತಿಯಲ್ಲಿ ಸೇರಿಸೋದು ನಾನು ದುಂಬುಗು ಪತ್ತಪಡೆ ಜೋಕ್ಲೆ ಲೆಕ್ಕ ಬೆಳಗ ತಗೊಂಡು ಎಂಗಳ ಮಾಂತರಿಲ್ಲ ಕೊರಗಜ್ಜನಲ್ಲಿ ಕೊಟ್ಟು ಮೂಡು ಒಂದು ನನ್ನೇ ಮುಲ್ಪ ಈ ಮುಲ್ಪ ಆರೋಗ್ಯ ಮತ್ತು ಕಮಿಟಿಗೆ ಒಬ್ಬ ಆ ಕಮಿಟಿದಲ್ಲಿ ಒಂದು ಲಕ್ಷ ಅಂಚನೆ ಈ ವರ್ಷ ಆ ಕಮಿಟಿದಾಗ ಒಂದು 16 ಅಜ್ಜನ ಇಪ್ಪಡು ನಮಗೆ ತೀರ್ಮಾನ ಮಾಡ್ತದ್ದು ಮೂರು ಈ ಅಜ್ಜನ ಸೇವೆಯನ್ನು ಮಾಡ್ತಾರ ಒಂದು ಅಂತಾರೆ ಅಂಚಾದಿಪ್ನಾಗ ಎನ್ನಟ್ಲ ಈ ಸೇವೆಯನ್ನು ಮಾಡ್ಬಿನಾಗ ಎನ್ನಟ್ಲ ಪಂಡರು ಈ ಸರ್ತಿ 16 ಅಜ್ಜೆ ಉಂಟು ನಿಗ್ಲು ಬರ್ತದು ಫುಲ್ಲು ಸಹಕಾರ ಕೊರಡು ಬಂಡರು ಅಂಚನೇನು ಪ್ರತಿಯೊಂದು ಇಟ್ಲ ಸಹಕಾರ ಕೊರೋದು ಬತ್ತೆ ಅಂಚದಿಪ್ನ ಮೂಲು ಎಂಕ್ಲ ಆ ಅಜ್ಜನ ಸೇವೆ ಮಾಡ್ತಿಪ್ನಾಗ ಏರ್ಲ ಎಂಕಲ್ಟ ಪಂಡಿಜಾರ ಅಂತೂ ಕೆಲವು ತಗ್ಲಿ ಪೂರ ಗೊತ್ತಿತ್ತು ನನಗೆ ಅಂಚ ಪನಿಯರ ಆತನ ಆ ಪೂಜಿಂದೇ ಪಂಡೋದಿತ್ತೇರು ಎಂಕ್ಲೆ ಪನಿಯರ ಆವಂತಿದ್ದೆ ಅಂಡದು ಅಂಚದಿಪ್ನಾಗ ಐದಕ್ಕ ಐನ ಮನತ್ತಾನಿ ಏನು ಸೀದಾ ಮುಲ್ಪಾಡ್ದು ಸೇವೆ ಮಾಡ್ತಾ ಏನು ಇಲ್ಲಿಗೆ ಹೋತಾನ ಅಲ್ಲೂ ಪೂರ ಜೋಕ್ಲು ಪಂಡೇರು 12 ಕೊರಗಜ್ಜೆ ಇತ್ತು 13 ಕೊರಗಜ್ಜೆ ಇತ್ತು ನಂದು ಐದು ಉಕ್ಕ ಮಲ್ಪಾಡ್ತಲ್ಲ ಇಂಕ ಮೇರಿನ ಮಗಳು ಇಂಕ ಕಾಲ್ ಮಾಡ್ತಾ ಪಂಡ ಏತು ಅಜ್ಜೆ ಇತ್ತು ಕೇಂದ್ರ ಅಪ್ಪ ಏನು ಮಂಡೆ 12 ಎಂದಿತ್ತು ನಂಡೇರು ಅದು 13 ಇತ್ತು ಈಗ ಮೂಲ ಪೂರ ಪಂಡೊಂದಿಲ್ಲೇರು ತನ ಅಂದು ಎನ್ನ ಜೋಕುಲ್ಲ ಪಂಡೊಂದಿಲ್ಲೇರು 13 ಅದನ್ನ ಇಂಕ ಐನು ಉಪಾಸ ಚರ್ಚೆ ಅಂತದನಕ್ಕೆ ಉಪಾಸ ಇಂಕಲ್ಲ ಅಗ್ಗೆಲು ಪಾಡ್ನಲ್ಲ ತಡಪೇದ ಅಗ್ಗೆಲು ಬಳಸ್ಯಾರುಂಡು ಅವಳ 12 ಅಗ್ಗೆಲು ಪಾಡ್ತಾನ ಅಂಚನೆ ಒಂದು ಕೋರಿ ಪೂಜೆಕನವಲ ಅಂಚನೆ 12 ಪೂಜೆಕದನ ವೀಳ್ಯ ಕೊರ್ನಾಗಲ ಅಧ್ಯಕ್ಷರು ಪಂಡೇರು ಒಂದು 12 ಕೊಡ್ತದೆ ಅಂಕಲ್ಲ ಒಂದು ಅಂಚನೆ ಆ ಕಟ್ಟುನಗಲ್ಗೆ ಏನಾಗಲ್ಲ ಅಗ್ಲ ಪನ್ಪನ ಅಂಚನೆ ಅಂಕಲ 12 ಜನ ಮಾತ್ರ ಕಟ್ಟುತ್ತಾನೆ ಅಂಚತಿಪ್ನ ಅವು ಪೂರ ಆ ಅಜ್ಜನ ವಿಸ್ಮಯ ಅಂಚನೆ ಮೂಲು ಈ ಅಜ್ಜನ ವಿಸ್ಮಯ ಇಂಚನೆ ಪೋತು ನಾನ ದುಂಬುಕಳ ಈಡೇ ಬತ್ತದು ಏರೈನೇ ಒಂಜಿ ಬಿಟ್ಟು ಪ್ರಸಾದ ಪಾಡ್ದು ಆ ಅಜ್ಜನ ಸ್ವಾಮಿ ಪಂಡದ ನೆನಪೇರ ಆಗಲೇ ಪೂರ ರಕ್ಷಣೆ ಮಾತು ಕೊರಡು ಏನು ಜಗದೀಶ ಅಂತ ಮುಲ್ಪ ಸ್ಥಳೀಯ ನಿವಾಸಿ ಮುಲ್ಪಡ 1 ಕಿಲೋಮೀಟರ್ ದೂರ ಡಿಪ್ಪಣೆ ಏನು ವರ್ಷಂ ಪ್ರತಿ ಇಡೀ ಬತ್ತದ ಪರಕೆದ ಕೊರತು ಪೋಂತೆ ಈ ವರ್ಷ ಚಂದ್ರಣ್ಣೆ ಈ ಕಮಿಟಿ ಸೇರ್ಪಣ ನಿನ್ನ ಪುದರ್ ಪಾಡ್ಪೆ ಅನ್ನಾಗ ಆವು ಅಂಡ್ತೆ ನೆಡ್ಡೆ ಮನಸ್ಸು ಹೊತ್ತೊಂಡೆ ಅಂಚನೆ ಈ ಸರ್ತಿ ಯಾರ 2 3 ತಿಂಗಳು ದುಂಬೆ ಬಂತಿರಂಡು ಜಗಣ್ಣ ಈ ಸರ್ತಿ ಅಂಜಿ 12 ಕೊರಗಜ್ಜನ ಅಲ್ಪ ಏಕಾಗ ಕಾಲಟ್ ಲಕ್ಕತ್ ನಲ್ಲಿ ಪೋಡು ಅಂಚ ದುಂಬೆ 3 ತಿಂಗಳು ದುಂಬೆ ಪಂಡೊಂತೀರಿ ಅಂಚ ಮುರಾಣಿಗೆ ಅನ್ನಾಗ ಅವು ಒಂಜಿನ ದುಂಬೆ ಒಂಜಿ ಕೊರಗಜ್ಜೆ ಕಡಿಮೆ ಅಂಟ್ಲ ಅವು ಎಂಕ್ಲ ಕಮಿಟಿ ತಗ್ಲ ಕಾಸು ಪಾಡ್ತಾನಲ್ಲ 12 ಕೊರಗಜ್ಜನ ಮನ್ಪೊಡು ಒಂಜಿ ಹಟ್ಟ ಇತ್ತೇರಿ ಈತನಂಚನೆ ಇತ್ತೀರಿ ಒಂಜಿ ಕೊರಗಜ್ಜನ ರೂಪಂತ ಓಡುವಂಡದ್ದು ಅಂಚೆ ಮುರಾಣಿದನ್ನ ಮುಲ್ಪ 12 ಕೊರಗಜ್ಜೆ ನಡೆಗೆ 13 ಕೊರಗಜ್ಜೆ ಮಾತ್ರ ಲೆಕ್ಕ ದಿಕ್ಕದನಿಗೆ ಅಂಡ್ಲ ಏರೆಲ್ಲ ಆರೆಟ ಬತ್ತು ಪನಿಯರ ಸಮಯ ಸಂದರ್ಭ ದಿಕ್ಕದಿಜಿ ಮಾಂತೇರ್ಲ ಅಕ್ಲಕ್ಲೆಂದು ಇಟ್ಟಿರ್ತೀರಿ ಆರೆಟ ಏರ್ಲ ಬತ್ತು ಪಂಡಿಜೇರಿ
13 ಕೊರಗಜ್ಜೆ ಉಂಟು ಅಣತು ಅವು ಎಂಕ್ಲೆ ಮಂತನಿ ಅನಗ ವೀಡಿಯೋ ಮಾಡ್ತಾನಕ್ಲೆ ಅರೆನ್ನ ಲೆತ್ತ ಪಂಡೇರಿಗೆ ನಿಕ್ಲಾಂದಿಟ್ಟು ಕೊಡೆ 13 ಕೊರಗಜ್ಜೆ ಎತ್ತಿನ ಅಂಚ ಮುಳೆ ಪೂರ ಪ್ರಚಾರ ಆದಿತ್ತಂದು 12 ಕೊರಗಜ್ಜೆ